ಬಿಸಿಬೇಳೆ ಬಾತ್ ಅಂದ್ರೆ ಆವಾಗ ಬಿಸಿ ಇರುತ್ತೆ ಆವಾಗಲೂ ಸರ್. ರೇಂಜ್ ಕೇಳ್ತಾ ಇದ್ದಾನೆ ಬಿಸಿಬೇಳೆ ಬಾತ್ ಅಂದ್ರೆ ಯಾವಾಗ್ಲೂ ಬಿಸಿ ಇರುತ್ತಾ ಅಂತ. ಆಬ್ವಿಯಸ್ಲಿ ನಮ್ಮ ಇಂಡಿಯಾದಲ್ಲಿರೋ ಟೆಂಪಲ್ಗಳ ತರ ಫೀಲ್ ಬರೋದಿಲ್ಲ, ಬಟ್ ಅಂದ್ರೂ ಒಂದು ಟೆಂಪಲ್ ಅಂತ ವಿಸಿಟ್ ಮಾಡಿದಾಗ ನಮ್ಮ ಮನ್ಸ್ಗೂ ಏನೋ ಒಂದು ಸಮಾಧಾನ ಆಗುತ್ತೆ. ಮಂತ್ಲಿ ಒಂದು $500 ಅಷ್ಟು ಇನ್ಶೂರೆನ್ಸೇ ಕೊಡ್ಬೇಕಾಗತ್ತೆ. ಅಷ್ಟು ಕಾಸ್ಟ್ಲಿ ಇರುತ್ತೆ ಇಲ್ಲಿ ಕೆನಡಾದಲ್ಲಿ. ಕಾರ್ ಇನ್ಶೂರೆನ್ಸೇ ಒಂದು ದೊಡ್ಡ ತಲೆನೋವು ಆಕ್ಚುಲಿ. ನಮಸ್ಕಾರ. ನೀವು ಕೆನಡಾದಲ್ಲಿರೋರಾದ್ರೆ ನಿಮಗೇನಾದ್ರೂ ಮನೆ ಬೈ ಮಾಡಬೇಕು, ಸೆಲ್ ಮಾಡಬೇಕು ಅಥವಾ ರೆಂಟ್ ಮಾಡಬೇಕು ಅನ್ನೋಂಥ ಏನಾದರೂ ನೆಸೆಸಿಟಿ ಇದೆ ಅಂತ ಆದರೆ ನೀವು ಜೆನ್ ಡಿಸೋಜಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅವರು ಇಲ್ಲಿ ರಿಯಾಲ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಅವರು ನಮ್ಮ ಕನ್ನಡದವರೇ. ನಮ್ಮ ಕನ್ನಡ, ತುಳು, ಇಂಗ್ಲಿಷ್ ಯಾವ ಲ್ಯಾಂಗ್ವೇಜ್ ಅಲ್ಲಾದರೂ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ನಿಮಗೇನಾದರೂ ರಿಯಾಲ್ಟರ್ ಅವಶ್ಯಕತೆ ಇದೆ ಅಂತ ಆದರೆ ನೀವು ಜೆನ್ ಡಿಸೋಜಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅವರ ಒಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಹಾಗೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನಿಮಗೆ ರಿಯಾಲ್ಟರ್ ಅವಶ್ಯಕತೆ ಇದ್ರೆ ಜೆನ್ ಡಿಸೋಜಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನಾವು ಇವತ್ತು ಫ್ರೈಡೆ, ಆ್ಯಕ್ಚುಲಿ ಇಲ್ಲಿ ಲಾಂಗ್ ವೀಕೆಂಡ್, ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಫುಲ್ ರಜಾ ಇದೆ ಇಲ್ಲಿ. ಸೊ ಹಾಗಾಗಿ ಇವತ್ತು ಟೆಂಪಲ್ಗೆ ಬಂದಿದ್ದೀವಿ ನಾವು ಬೆಳಗ್ಗೆನೆ ಹೊರಟ್ಬಿಟ್ಟು. ಸದ್ಯಕ್ಕೆ ಇವಾಗ ನಮ್ಮ ಜೈನ್ ಟೆಂಪಲಲ್ಲಿ ಇದ್ದೀವಿ. ಇಲ್ಲಿ ಇದನ್ನು ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಒಂದ್ಸಲಿ ತೋರಿಸಿದ್ದೆ ನಿಮಗೆಲ್ಲ ಹೆಂಗಿದೆ ಅಂತ. ಇದೆ ಇವಾಗ ಜಾಸ್ತಿ ಯಾರೂ ಇಲ್ಲ ಜನಗಳು. ಸೊ ಲಾಕ್ಡೌನ್ ಥರ ಇರೋದ್ರಿಂದ ನಾವೇ ಓಪನ್ ಮಾಡ್ಕೊಂಡು ಬಂದು ಇಲ್ಲಿ ವಿಸಿಟ್ ಮಾಡ್ಬೋದು. ಸೊ ಇವತ್ತು ಫಸ್ಟು ಜೈನ್ ಟೆಂಪಲ್ಗೆ ಬಂದು ಒಂದು ವಿಸಿಟ್ ಮಾಡ್ಕೊಂಡ್ವಿ. ತುಂಬ ದಿನ ಆದಮೇಲೆ ಟೆಂಪಲ್ಗೆ ಬಂದಿದ್ದು ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಮನಸ್ಸಿಗೆ ಟೆಂಪಲ್ಗೆ ಬಂದರೆ. ಸೊ ಖುಷಿ ಆಯಿತು ಅಲ್ಚಿನಿ. ಹಾಂ, ಸೊ ಖುಷಿ ಆಯಿತು. ಇವಾಗ ಇಲ್ಲಿದ್ದು ದರ್ಶನ ಮುಗಿಸ್ಕೊಂಡು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲಿ ಟೆಂಪಲ್ಲು. ನಮ್ಮ ಜೈನ್ ಟೆಂಪಲ್ ವಿಸಿಟ್ ಮುಗಿಸ್ಕೊಂಡು ಇವಾಗ ಇನ್ನೊಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಹಿಂದೂ ಸಭಾ ಅಂತ ಹೇಳ್ಬಿಟ್ಟು. ಅದು ಇಲ್ಲ ಆಕ್ಚುಲಿ ಬ್ರಾಂಪ್ಟನ್ ಏರಿಯಾದಲ್ಲಿ ತುಂಬಾ ಟೆಂಪಲ್ಗಳಿದೆ. ನಮ್ಮ ಹಿಂದೂ ಟೆಂಪಲ್ಗಳು ತುಂಬಾ ಇದೆ. ಬಟ್ ಅದರಲ್ಲೂ ಒಂದು ಬ್ಯಾಪ್ಸ್ ಅಂತ ಇದೆ. ಬ್ಯಾಪ್ಸ್ ಶ್ರೀ ಸ್ವಾಮಿನಾರಾಯಣ್ ಮಂದಿರ್ ಅಂತ ಒಂದು ಟೆಂಪಲ್ ಇದೆ. ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಬಟ್ ಅಲ್ಲಿ ಹೋಗೋಣ ಅಂದ್ರೆ ಅದು ಇನ್ನೂ ಕ್ಲೋಸ್ ಇದೆ, ಓಪನೇ ಮಾಡಿಲ್ಲ. ತುಂಬಾ ಟೈಮಿಂದ ಕ್ಲೋಸ್ ಇಟ್ಟಿದ್ದಾರೆ, ಯಾಕಂತ ಗೊತ್ತಿಲ್ಲ. ಬೇರೆದೆಲ್ಲ ಆಲ್ಮೋಸ್ಟ್ ಓಪನ್ ಇದೆ, ಅದು ಕ್ಲೋಸ್ ಇದೆ. ಅದು ಹೊರಗಡೆಯಿಂದನೂ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಬಟ್ ಇನ್ನು ಒಳಗಡೆ ಹೋಗೋಕ್ಕೆ ನಮಗೆ ಇನ್ನೂ ಚಾನ್ಸ್ ಸಿಕ್ಕಿಲ್ಲ. ಅಲ್ಲಿ ಆಕ್ಚುಲಿ ಒಂದು ರೌಂಡ್ ಹೊಡ್ಕೊಂಡ್ ಬಂದ್ವಿ, ಅಲ್ಲಿ ಇನ್ನೂ ಓಪನ್ ಆಗಿಲ್ಲ ಅದು. ಸೊ ಇವಾಗ ಇನ್ನೊಂದು ಆನ್ ದ ವೇ ಹಿಂದೂ ಸಭಾ ಅಂತ ಒಂದು ಟೆಂಪಲ್ ಇದೆ. ಅಲ್ಲಿ ಆಕ್ಚುಲಿ ಎಲ್ಲಾ ದೇವರುಗಳು ಇಟ್ಟಿದ್ದಾರೆ. ಅವರು ಒಂದೇ ಇದರಲ್ಲಿ ಎಲ್ಲಾ ದೇವ್ರದ್ದು ಮೂರ್ತಿ ಎಲ್ಲ ಒಟ್ಟಿಗೆ ಇಟ್ಬಿಟ್ಟು ಒಂದು ಟೆಂಪಲ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಲ್ಲಿ ಹೋಗ್ತಾ ಇದೀವಿ. ಅಲ್ಲಿಂದ
ನೋಡಿದ್ರಲ್ಲ ಇನ್ನೊಂದು ಹಿಂದೂ ಟೆಂಪಲ್. ಆಬ್ವಿಯಸ್ಲಿ ನಮ್ಮ ಇಂಡಿಯಾದಲ್ಲಿರೋ ಟೆಂಪಲ್ಗಳ ತರ ಫೀಲ್ ಬರೋದಿಲ್ಲ, ಬಟ್ ಅಂದ್ರೂ ಒಂದು ಟೆಂಪಲ್ ಅಂತ ವಿಸಿಟ್ ಮಾಡಿದಾಗ ನಮ್ಮ ಮನ್ಸಿಗೂ ಏನೋ ಒಂದು ಸಮಾಧಾನ ಆಗುತ್ತೆ. ಅಟ್ಲೀಸ್ಟ್ ರಜಾ ಇದ್ದಾಗ ಈ ತರ ಬಂದ್ರೆ ಒಂದು ಖುಷಿ ಆಗುತ್ತೆ ಮನಸ್ಸಿಗೆ. ಯಾವಾಗ್ಲೂ ಮನೇಲೇ ಇದ್ದು ಅಥವಾ ಹಿಂಗೆ ಬೇರೆ ಎಲ್ಲೆಲ್ಲೋ ಹೋಗೋದು ಒಂದ್ಸರಿ ಟೆಂಪಲ್ಗೆ ಬಂದಾಗ ಏನೋ ಒಂದು ಖುಷಿ ಅಂತ ಅನ್ಸುತ್ತೆ. ಸೊ ಹಾಗೆ ಇವಾಗ ಆ ವಿಸಿಟ್ ಅಲ್ಲಿನೂ ಹೋಗಿ ಮುಗಿಸ್ಕೊಂಡು ಇವಾಗ ಆನ್ ದ ವೇ ಲಂಚ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ಒಂದು ಅನ್ನಲಕ್ಷ್ಮಿ ಅಂತ ಒಂದು ರೆಸ್ಟೋರೆಂಟ್ ಇದೆ. ಆಬ್ವಿಯಸ್ಲಿ ಒಳಗಡೆ ಕೂತ್ಕೊಂಡು ತಿನ್ನಂಗಿಲ್ಲ, ಟೇಕ್ ಅವೇ ತಗೊಂಬಂದು ಕಾರಲ್ಲೇ ತಿನ್ನೋದು. ಸೊ ಆನ್ ದ ವೇ ಇವಾಗ ಹೋಗ್ತಾ ಇದ್ದೀವಿ. ಏನಾದ್ರೂ ಲಂಚ್, ಹೊಟ್ಟೆ ಚುರು ಚುರು ಅಂತ ಇದೆ ಅಲ್ಲ ರೇಯಾಂಶ್? ಹಸುವಾಗ್ತಾ ಇದೆ ಅಲ್ಲ? ತುಂಬಾ ಹಸುವಾಗ್ತಾ ಇದೆ. ಸೊ ಇವಾಗ ಹೋಗಿ ಲಂಚ್ ಮಾಡೋಣ. ಲಂಚ್ ಬಂತು, ಕಾರಲ್ಲೇ ಕೂತ್ಕೊಂಡು ತಿಂತಾ ಇದೀವಿ. ಹಪ್ಪಳ ತಗೋತೀನಿ, ಹಪ್ಪಳ ಇದೆ. ಆಮೇಲೆ ಏನಿದೆ ಈ ಖಾರಿ ಮನೆ ಇವತ್ತು ನಮಗೆ. ಇದೇನಿದು ಬಿಸಿಬೇಳೆ ಬಾತ್, ಇದು ಈ ಥರ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಯಮ್ಮಿ ಯಮ್ಮಿ. ನಮಗೆ ಸೌತ್ ಇಂಡಿಯನ್ನೇ ಇಷ್ಟ ಆಗೋದು ಯಾವಾಗಲೂ. ಒಂದೊಂದ್ಸರಿ ನಾರ್ತ್ ಇಂಡಿಯನ್ ರೋಟಿ ಎಲ್ಲ ತಿಂತೀವಿ, ಬಟ್ ಮನಸ್ಸಿಗೆ ಖುಷಿ ಆಗಬೇಕು ಅಂದರೆ ಸೌತ್ ಇಂಡಿಯನ್ನೇ ತಿನ್ನಬೇಕು. ಇದೇನಿದು ನೋಡೋಣ. ಇದು ಛೋಲೆ ಮತ್ತು ಚನಾ ಪಲ್ಯ, ಚೋಲೆ ಭಟೂರೆ ಆ್ಯಂಡ್ ಪೂರಿ ಅಂತ ಹೇಳ್ಬೋದು, ದೊಡ್ಡ ಪೂರಿ. ಆಮೇಲೆ ಇನ್ನೇನಿದೆ ನೋಡೋಣ. ಅಲ್ಲ, ಇದು ಟೊಮೆಟೊ ಆನಿಯನ್ ಉತ್ತಪ್ಪಂ ಹೆಂಗಿದೆ ನೋಡಿ. ಉತ್ತಪ್ಪ ಅಂದರೆ ದೋಸೆ. ಇದು ಹಿಂಗಿದೆ. ಚಟ್ನಿ ಕೊಟ್ಟಿದ್ದಾರೆ, ಎರಡೆರಡು ಟೈಪಿನ ಚಟ್ನಿ ಆ್ಯಂಡ್ ಸಾಂಬಾರ್. ನೋಡಿ ಹೆಂಗಿದೆ, ಚೆನ್ನಾಗಿದೆ ಅಲ್ಲ? ಯಮ್ಮಿ ಸ್ಮೆಲ್ ಚೆನ್ನಾಗಿದೆ ಆಕ್ಚುಲಿ. ಇದು ನೆಕ್ಸ್ಟ್ ರೌಂಡ್. ಇದು ಅದಕ್ಕಿಂತ ಮುಂಚೆ ಆಲ್ರೆಡಿ ಒಂದು ಸೂಪ್ ಮತ್ತೆ ವಡಾ ತಿಂದ್ವಿ. ನಮ್ಗೆ ರೇಯಾನ್ಸ್ಗೆ ವಡಾ ತಿಂದಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಸೊ ಖುಷಿ ಆಯ್ತಲ್ಲ? ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ನಾವು ಲಾಸ್ಟ್ ಟೈಮ್ ತಿಂದಿದ್ದಕ್ಕಿಂತನೂ ಇದು ಚೆನ್ನಾಗಿತ್ತು. ಅನ್ನಲಕ್ಷ್ಮಿ ಅಂತ ಒಂದು ಬ್ರಾಂಪ್ಟನ್ ಇದು ರೆಸ್ಟೋರೆಂಟ್. ಇದು ನೀವು ಸೌತ್ ಇಂಡಿಯನ್ ಇಷ್ಟಪಡ್ತೀರಿ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಇದು ಇಷ್ಟ ಆಗುತ್ತೆ. ಇಲ್ಲಿ ವಾಟ್ ಇಸ್ ದಿಸ್? ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್ ಅಂದ್ರೆ ಆವಾಗ ಬಿಸಿ ಇರುತ್ತೆ. ರೇಯಾಂಶ್ ಕೇಳ್ತಾ ಇದ್ದಾನೆ, ಬಿಸಿಬೇಳೆ ಬಾತ್ ಅಂದ್ರೆ ಯಾವಾಗ್ಲೂ ಬಿಸಿ ಇರುತ್ತಾ ಅಂತ. ಯಾವಾಗ್ಲೂ ಬಿಸಿ ಇರಲ್ಲ, ಬಿಸಿ ಚಪ್ಪೆ ಆದ್ರೆ ಬಿಸಿ ಮಾಡ್ಕೋಬೇಕು, ಅವಾಗ ಮತ್ತೆ ಬಿಸಿಬೇಳೆ ಬಾತ್ ಆಗುತ್ತೆ. ಇಲ್ಲ ಅಂದ್ರೆ ಚಪ್ಪೆ ಬೇಳೆ ಬಾತ್ ಅದು. ನನ್ನ ಟೈಟಲ್ ನೋಡ್ಬಿಟ್ಟು ನೀವು ಅಂದ್ಕೊಂತಾ ಇರ್ತೀರಾ ನಾವು ಕಾರ್ ತಗೊಂಡು ಅಂತ. ಡೆಫಿನೆಟ್ಲಿ ನಾವಿಲ್ಲಿ ಕಾರ್ ತಗೊಂಡಿಲ್ಲ. ನಾವು ಇವಾಗ ಎಷ್ಟು ಸರಿ ಹೊರಗಡೆ ಹೋದ್ವಿ ನಾವು ಕಾರಲ್ಲಿ, ಅದೆಲ್ಲಾನು ನಾವು ಕಾರ್ ರೆಂಟ್ ಮಾಡ್ಕೊಂಡೇ ಹೋಗ್ತಾ ಇರೋದು. ನಾವೇನಕ್ಕೆ ಇಲ್ಲಿ ಕಾರ್ ತಗೊಂಡಿಲ್ಲ ಇನ್ನು ಅಂದ್ರೆ, ಫಸ್ಟ್ ಆಫ್ ಆಲ್ ನಾವಿಲ್ಲಿ ವರ್ಕ್ ಪರ್ಮಿಟ್ ಅಲ್ಲಿ ಇರೋದು. ಅಂದ್ರೆ ನಾವಿನ್ನು ಪರ್ಮನೆಂಟ್ ರೆಸಿಡೆಂಟ್ ಅಲ್ಲ, ಇಲ್ಲಿ ವರ್ಕ್ ಪರ್ಮಿಟ್ ಅಲ್ಲಿ ಇರೋದು. ಅಂಡ್ ನಾವ್ ಯಾವಾಗ ವಾಪಸ್ ಇಂಡಿಯಾಗೆ ಹೋಗ್ತೀವಿ ಅಂತ ನಮಗೆ ಕನ್ಫರ್ಮ್ ಇಲ್ಲ. ನಾವ್ ಯಾವಾಗ ಬೇಕಿದ್ರು ಹೋಗ್ಬೋದು, ನೆಕ್ಸ್ಟ್ ಇಯರ್ ಬರ್ಬೋದು, ಅದ್ರ ನೆಕ್ಸ್ಟ್ ಇಯರ್ ಬರ್ಬೋದು. ಇಲ್ಲಿ ಕೆಲಸ ಮುಗೀತು ಅಂದ್ರೆ ನಮಗೆ PR ಹಾಕಕ್ ಆಗಿಲ್ಲ ಅಂದ್ರೆ ನಾವು ಬರ್ಬೋದು ನೆಕ್ಸ್ಟ್ ಇಯರ್ ಇಂಡಿಯಾಗೆ. ಸೊ ಹಂಗಾಗಿ ಇವಾಗ ಇಲ್ಲಿ ಕಾರ್ ತಗೊಂಡ್ರು ತುಂಬಾನೇ ವೇಸ್ಟ್ ಅದು. ಇವಾಗ ಕಾರ್ ಇದೆ ಅಂದ್ರೆ, ನಾವು ಕಾರ್ ತಗೊಂಡ್ವಿ ಅಂದ್ರೆ ಅದು ಆಕ್ಚುಲಿ ಇವಾಗ ರೀಸೆಂಟ್ ಟೈಮ್ಸ್ ಅಲ್ಲಿ ನಮಗೆ ಕಾರ್ ನೆಸೆಸಿಟಿನೇ ಇಲ್ಲ ಅಂತ ಅನ್ಸುತ್ತೆ ಓನ್ ಆಗಿ ತಗೊಳ್ಳೋದು. ಯಾಕಂತ ಹೇಳಿದ್ರೆ ಮೊನ್ನೆಯಿಂದ ಎಲ್ಲ ಇವಾಗ ಪ್ಯಾಂಡಮಿಕ್ ಆಯ್ತು, ಕೋವಿಡ್, ಎಲ್ಲೂ ಹೋಗಂಗಿಲ್ಲ ಹೊರಗಡೆ. ಅಂಡ್ ಇವಾಗ ವಿಂಟರ್ ಇತ್ತು ಫುಲ್. ಸೊ ಕಾರ್ ಇದ್ರೂ ಒಂದ್ ಸ್ವಲ್ಪ ಜಾಸ್ತಿ ನಾವು ತೆಗಿತಾ ಇರ್ಲಿಲ್ಲ ಹೊರಗಡೆ ಎಲ್ಲೂ ಕಾರ್ನ. ಸೊ ವೇಸ್ಟ್ ಆಗ್ತಾ ಇತ್ತು. ಅದ್ರಲ್ಲೂ ಇವಾಗ ನಾವು ಕಾರ್ ತಗೊಂಡಿದ್ರೆ ಮಂತ್ಲಿ ಒಂದು $500 ಅಷ್ಟು ಇನ್ಶೂರೆನ್ಸೇ ಕೊಡ್ಬೇಕಾಗತ್ತೆ. ಅಷ್ಟು ಕಾಸ್ಟ್ಲಿ ಇರುತ್ತೆ ಇಲ್ಲಿ ಕೆನಡಾದಲ್ಲಿ. ಕಾರ್ ಇನ್ಶೂರೆನ್ಸೇ ಒಂದು ದೊಡ್ಡ ತಲೆನೋವು ಆಕ್ಚುಲಿ. ಎಲ್ಲದಕ್ಕಿಂತ ಜಾಸ್ತಿ ಕಾರ್ ಇನ್ಶೂರೆನ್ಸ್ ಹೆವಿ ಆಗಿರುತ್ತೆ. ಸೊ ಕಾರ್ ತಗೊಂಡ್ರು ವೇಸ್ಟ್ ಇನ್ ದ ಸೆನ್ಸ್ ತುಂಬಾ ಇನ್ಶೂರೆನ್ಸ್ ಕಟ್ಟಬೇಕು. ಅದು ಆಮೇಲೆ ಕಾರ್ ತಗೊಂಡಿದ್ದು EMI ಅದು ಇದು ಅಂತ ಹೇಳ್ಬಿಟ್ಟು ತುಂಬಾ ಹೆವಿ ಆಗುತ್ತೆ. ಸೊ ಅದ್ರ ಬದಲು ನಮಗೆ ಇಲ್ಲಿ ರೀಸನೇಬಲ್ ಆಗಿ ನಮಗೆ ಎವ್ರಿ ಟೈಮ್ ನಮಗೆ ಬೇಕಾದಾಗೆ ರೆಂಟ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಲೈಸೆನ್ಸ್ ಮಾಡಿಸ್ಕೊಂಡ್ರೆ ರೆಂಟ್ ಮಾಡಿಸ್ಕೊಂಡು ಕಾರ್ನ ಆರಾಮಾಗಿ ಎಲ್ಲಿ ಬೇಕಾದ್ರೂ ಹೋಗ್ತಾ ಇರ್ಬೋದು, ಏನು ತೊಂದರೆ ಇಲ್ಲ. ಸೊ ಹಾಗಾಗಿ ನಾವು ಇನ್ನೂ ಇಲ್ಲಿ ಕಾರ್ ತಗೊಳ್ಳೋ ಒಂದು ವಿಷಯಕ್ಕೆ ಹೋಗಿಲ್ಲ. ಇನ್ನು ಮುಂದೆ ನೋಡೋಣ, ಯಾವಾಗಾದ್ರೂ ಬೇಕು ಅಂತ ಅನ್ಸಿದ್ರೆ, ಏನಾದ್ರೂ ನಾವಿಲ್ಲಿ ಉಳ್ಕೊಳ್ಳೋದು ಸ್ವಲ್ಪ ಲಾಂಗ್ ಇದೆ ಇನ್ನು ಇರ್ತೀವಿ ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ಇನ್ನು ಮುಂದೆ ಯಾವತ್ತಾರು ತಗೊಳ್ಬೋದು. ಬಟ್ ಇವಾಗ ಸದ್ಯಕ್ಕೆ ನಮಗೆ ರೆಂಟ್ ಮಾಡ್ಕೊಂಡು ಹೋಗೋದೇ ಆರಾಮಾಗಿ. ಅಂಡ್ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಟ್ರೈನ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಎಲ್ಲಿ ಹೋಗ್ಬೇಕು ಅಂದ್ರೂ ಆರಾಮಾಗಿ ಹೋಗ್ಬೋದು. ಅಂಡ್ ಇನ್ನು ಎಲ್ಲಾರು ದೂರ ಹೋಗ್ಬೇಕು ಅಂದ್ರೆ ಈ ತರ ರೆಂಟ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ನೋ ಪ್ರಾಬ್ಲಮ್.
ನೋಡಿದ್ರಲ್ಲ, ನಾವು ಒಂದು ಒಳ್ಳೆ ಲಂಚ್ ತಿಂದು, ಸೌತ್ ಇಂಡಿಯನ್ ಲಂಚ್ ತಿಂದು ಇವಾಗ ಇಲ್ಲಿ ಬೀಚ್ ಹತ್ರ ಬಂದು ಕೂತಿದ್ದೀವಿ. ಇದು ಬಂದ್ಬಿಟ್ಟು ಜಾಕ್ ಡಾರ್ಲಿಂಗ್ ಮೆಮೋರಿಯಲ್ ಪಾರ್ಕ್ ಅಂತ ಮಿಸಿಸಾಗಾದಲ್ಲಿದೆ, ಮಿಸಿಸಾಗ ಹತ್ರ. ಇಲ್ಲಿಂದ ಆ್ಯಕ್ಚುಲಿ ಒಳ್ಳೆ ಬೀಚ್ ಇದೆ ಆ್ಯಂಡ್ ಸ್ವಲ್ಪ ವೇವ್ಸ್ ಇದೆ, ಜೊತೆಗೆ ಒಳ್ಳೆ ಸ್ಯಾಂಡ್ ಬೀಚ್ ಕೂಡ ಇದು. ಆ್ಯಂಡ್ ಹಾಗೆ ಬ್ಯಾಕ್ ಸೈಡಲ್ಲಿ ಟೊರೊಂಟೊ ಸ್ಕೈ, ನಿಮಗೆ ಕಾಣಿಸ್ತಾ ಇಲ್ಲ, ನಮಗೆ ಕಾಣಿಸ್ತಾ ಇದೆ. ಬ್ಯಾಕ್ ಸೈಡಲ್ಲಿ ಟೊರೊಂಟೊ ಸ್ಕೈಲೈನ್ ಕೂಡ ಕಾಣುತ್ತೆ ಚೆನ್ನಾಗಿ. ಸೊ ಸುಮ್ಮನೆ ಕೂತಿದ್ದೀವಿ. ಟೆಂಪ್ರೇಚರ್ ಕಮ್ಮಿ ಇದೆ, ಆದ್ರೂ ಒಳ್ಳೆ ಸನ್ನಿ ಇರೋದ್ರಿಂದ ಡೇಟ್ ಚೆನ್ನಾಗಿದೆ. ಬಟ್ ಜನನೂ ತುಂಬ ಇದ್ದಾರೆ ಆ್ಯಕ್ಚುಲಿ. ನಾಳೆಯಿಂದ ಇನ್ನೊಂದು ಸ್ವಲ್ಪ ಗ್ಯಾದ್ರಿಂಗ್ ಎಲ್ಲ ಮಾಡಬಾರ್ದು ಅಂತ ಹೇಳಿರೋದ್ರಿಂದ ಇವತ್ತೇ ಎಲ್ಲರೂ ಜನಗಳು ಓಡಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಎಂಜಾಯ್ ಮಾಡೋಣ, ಇವತ್ತು ಸನ್ನಿ ಡೇ ಇದೆ ಅಂತ. ಅಲ್ಲ ರೇಂಜ್, ಅವನು ಕಾಯ್ತಾ ಇದ್ದಾನೆ, ನಾವು ಹೋಗೋಣ ಮನೆಗೆ, ಸಾಕು ನೀವು ಎಷ್ಟು ಸುತ್ತೀರಾ ಅಂತ. ನಮಗೆ ಮನೆ ಯಾವಾಗ್ಲೂ ಸ್ಯಾಟರ್ಡೆ ಸಂಡೇ ಬಂತು ಅಥವಾ ಏನೋ ಒಂದು ಹಾಲಿಡೇ ಇದೆ ಅಂದರೆ ನಾವು ಮನೆಯಲ್ಲಿ ಕೂರೋದೇ ಇಲ್ಲ ಆ್ಯಕ್ಚುಲಿ. ಅವನು ಒಂದು ಸ್ವಲ್ಪ ಆಪೋಸಿಟ್ ನಮಗೆ. ಇವಾಗ ಅಭ್ಯಾಸ ಆಗ್ತಾ ಇದೆ, ಬಟ್ ಅವನಿಗೆ ಮನೆಯಲ್ಲೇ ಇರೋದು, ಮನೆಯಲ್ಲೇ ಏನೋ ಒಂದು ಮಾಡ್ಕೊಂಡು ಟೈಮ್ ಪಾಸ್ ಮಾಡೋದಂದ್ರೆ ಇಷ್ಟ. ಈ ಥರ ಹೊರಗಡೆ ಬರೋದಂದ್ರೆ ಆ ಜನಕ್ಕೆ ಅಷ್ಟು ಇಷ್ಟ ಇಲ್ಲ ಆ್ಯಕ್ಚುಲಿ. ಅತಂಬೆ ಈಗ ಪಿದೇ ಬರ್ನೇ ಉಂಟು, ಅದು ಇಷ್ಟ ಇದ್ದದ ನಿಮ್ಗೆ ಹೊರಗಡೆ ಬರೋದಂದ್ರೆ ಅಷ್ಟು ಇಷ್ಟ ಇಲ್ಲ ಅಲ್ವಾ? ಉಂಟು, ಬಟ್ ಅವನಿಗೇನಾದರೂ ಸಿಕ್ಕಿದ್ರೆ ಇಷ್ಟ ಆಗುತ್ತೆ ಒಂದು ಸ್ವಲ್ಪ. ಇವಾಗ ಇಲ್ಲಿ ಪಾರ್ಕ್ ಇದೆ, ಸೊ ಸ್ವಲ್ಪ ಖುಷಿ ಆಯಿತು ಅಲ್ಲಿ ಸ್ಲೈಡಲ್ಲಿ ಸ್ವಿಂಗಲ್ಲೆಲ್ಲ ಆಟಾಡಿ. ಸೊ ಸೊ ಆ ಥರದ್ದೆಲ್ಲ ಹೋದರೆ ಅವ್ನಿಗೆ ಇಷ್ಟ ಆಗುತ್ತೆ. ಈ ಥರ ಎಲ್ಲ ಹೋದ್ರೆ ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ ಸ್ಟಿಲ್ ನಮಗೆ ಸುತ್ತಾಡೋದೇ ಇರೋಕ್ಕಾಗೋದಿಲ್ಲ. ನಾವು ಮನೆಯಲ್ಲಿ ಕೂರೋದೇ ಸ್ವಲ್ಪ ಕಮ್ಮಿ ರಜೆ ಇದ್ದರೆ. ಅದು ಇಲ್ಲಿ ಅಂತ ಅಲ್ಲ, ಬೆಂಗಳೂರಲ್ಲಿದ್ದಾಗೂ ಅಷ್ಟೇ, ಎವ್ರಿ ವೀಕೆಂಡ್ ಎಲ್ಲಾದರೂ ಹೋಗ್ತಾನೆ ಇರ್ತಿದ್ವಿ. ಸೊ ಅದೇ ಇಲ್ಲೂ ಕಂಟಿನ್ಯೂ ಆಗ್ತಾ ಇದೆ. ಹಾಗೆ ಅವರು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ ಇವಾಗ. ಇವರೆಲ್ಲೋದ್ರೂ ಲಾಸ್ಟ್ಗೆ ಬೀಚ್ ಹತ್ರನೇ ಹೋಗ್ತಾರೆ, ಈ ಥರ ಎಲ್ಲ ಲೇಕ್ ಹತ್ರನೇ ಹೋಗ್ತಾರೆ ಅಂತ. ಇಲ್ಲಿ ಆ್ಯಕ್ಚುಲಿ ಕೆನಡಾದಲ್ಲಿ ಜಾಸ್ತಿ ಇರೋದೇ ಈ ಥರದ ಲೇಕ್ಗಳು, ಆಮೇಲೆ ಬೀಚ್, ಈ ಥರದ ನೀರಿರೋ ಜಾಗಗಳೇ ಜಾಸ್ತಿ ಇರೋದು ಎಲ್ಲೋದ್ರೂ. ಕೆನಡಾದಲ್ಲಿ ತುಂಬ ಲೇಕ್ಸ್ ಇದೆ ಆ್ಯಕ್ಚುಲಿ. ಸೊ ಹಾಗಾಗಿ ಎಲ್ಲೋದ್ರೂ ಅಟ್ ದ ಎಂಡ್ ಆಫ್ ದ ಡೇ ನಾವು ನಿಮಗೆ ಬೀಚಲ್ಲಿ ಈ ಥರ ಲೇಕ್ಗಳಲ್ಲೇ ಸಿಗ್ತೀವಿ. ಕೂತಿದ್ದೀವಿ, ಈಗ ಇಳಿಯೋಕ್ಕೆ ಭಯ ಆಗ್ತಿದೆ ಆ್ಯಕ್ಚುಲಿ. ರಿಯಾಕ್ಷನ್ ಇಳಿಸ್ಬೋದು, ನನಗೆ ಇವಾಗ ಹೆಂಗೆ ಇಳಿ ಅಂತ ಭಯ ಆಗ್ತಾ ಇದೆ. ಚಿಕ್ಕದಿರುವಾಗ ಆಟಾಡಿದ ನೆನಪಾಗಿ ಹತ್ತಿ ಬಂದೆ. ಇವಾಗ ಮಂಗ ಮರದಲ್ಲಿ ಅಂತ ಮಂಗ ಥರ ಬಂದು ಕೂತಿದ್ದೀವಿ ಇವಾಗ, ಅಲ್ಲ ರೇಜ್? ಮಾಮಿ ಮಂಕಿ ಆ್ಯಂಡ್ ಬೇಬಿ ಮಂಕಿ. ಇವತ್ತಿನ ನಮ್ಮ ಫ್ರೈಡೇ ಆಗಿತ್ತು. ಫುಲ್ ಡೇ ಮಜಾ ಮಾಡಿದ್ವಿ. ಇವಾಗ ಸಂಜೆ 6 ಗಂಟೆ ಆಗಿದೆ. ಮತ್ತೆ ಇವತ್ತು ಯಾವ ಡೇ? ಮತ್ತೆ ವಿಚ್ ಡೇ ಇಸ್ ಟುಡೇ? ಸೊ ನಾವು ಬೀಚಲ್ಲಿ ಮಜಾ ಮಾಡಿದ್ವಿ, ಒಂದು ಸ್ವಲ್ಪ ಖುಷಿ ಆಯಿತು. ಇವಾಗ 6 ಗಂಟೆ ಆಗಿದೆ. ಸೊ ಫೈನಲಿ ಮನೆಗೆ ಹೋಗೋಣ ಅಂತ ಅನಿಸ್ತಾ ಇದೆ ಇವತ್ತು. ಅಲತೀನಿ? ಸೊ ಹೋಗೋಣ ಮನೆಗೆ? ಹೋಗೋಣ ಇಲ್ಲ ಇರೋಣ? ಹೋಗೋಣ. ನನಗೆ ಚಳಿ ಆಗ್ತಾ ಇದೆ, ಸ್ವಲ್ಪ ಚಳಿ ಆಗ್ತಾ ಇದೆ ಅಷ್ಟೇ. ಅಂದರೆ ಗಾಳಿ ಬಂದರೆ, ಇಲ್ಲಾಂದ್ರೆ ಇಟ್ಸ್ ಫೈನ್. ಸೊ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ನಿಮಗೆ ಸಿಗ್ತೀವಿ ಅಂತ ಹೇಳ್ತಾ
ನಮ್ಮ ರಿಯಾನ್ಶ್ ಅವರು ಇವಾಗ ಈ ವಿಡಿಯೋನ ಎಂಡ್ ಮಾಡ್ತಾರೆ. ಇಲ್ಲಾಂದ್ರೆ ಅವ್ರಿಗೆ ಅಳು ಬರುತ್ತೆ ನಾನು ಎಂಡ್ ಮಾಡಕ್ ಹೋದ್ರೆ. ಸೊ ಅವರೇ ಎಂಡ್ ಮಾಡ್ತಾರೆ. ಮಾಡಿ ಸರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಸಾಕು. ಎಸ್, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟಾಟಾ ಬಾಯ್ ಬಾಯ್.